ಸೋಲ್ಮಿಲು ನಮ್ಮ ಕುಡ್ಲ ತುಳು ಆತಿಲು ಮುಖ್ಯಾಂಶಗಳು. ಶಕ್ತಿನಗರಡು ಬಿಲ್ಲವ ಕ್ರಾಂತಿ ಪೊಸ ಸಂಘದ ಉದಿಪನ ಬಲದಾಂತಿನಕ್ಲೆಗೆ ಬಲದಿಂಜವಡು ಒಗ್ಗಟ್ಟು ಸಮಾಜ ದುಂಬರಿಯೋಡು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್. ಸರ್ಕಾರದ ಯೋಜನೆಗಳ ಬಗ್ಗೆ ಜನಗಳಿಗೆ ಮಾಹಿತಿ ಕೊರಪನ ಕೆಲಸ ಅವಳು ಬಿಲ್ಲವ ಸಂಘ ಅಶೋಕನಗರಡು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಗುರ್ತು ಚೀಟಿಗೆ ಧರ್ಮಗು ಪುದರ್ ಕೊರಪನ ಕಾರ್ಯಕ್ರಮ ಮೇಯರ್ ದಿವಾಕರ ಪಾಂಡೇಶ್ವರ್. ₹16 ಕೋಟಿ ಖರ್ಚಿಡು ಬೆದ್ರಡು ಸ್ಕೌಟ್ ಅಂಡ್ ಗೈಡ್ಸ್ ಕನ್ನಡ ಭವನ ಫೆಬ್ರವರಿ 28ಕ್ಕೆ ಲೋಕಾರ್ಪಣೆ. 21ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೆಂಪುಗಾದ ಈ ಭವನ ಡಾಕ್ಟರ್ ಎಂ ಮೋಹನಾಳು. ತುಳುನಾಡ ಭೂತಾರಾಧನೆ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ ದೈವ ಮಳರಾಯಿ ಬೊಕ್ಕ ಪರಿವಾರ ದೇವಳ ನೇಮ ಮಲ್ಲಿಕಟ್ಟೆ ಮೈದಾನಡು ಭಂಡಾರಿ ಬಿಲ್ಡರ್ಸ್ ನಿಲಿಟ್ಟು ಕಟೀಲ್ ಮೇಳದ ಶ್ರೀದೇವಿ ಮಹಾತ್ಮ್ಯಾಟ. ವಾರ್ತೆವಿವರ ಕುಡ್ಲದ ಶಕ್ತಿನಗರ ಕುಲಶೇಖರ ಸುತ್ತದ ಬಿರುವೇರೆ ಸಮುದಾಯವನ್ನು ಒಟ್ಟು ಸೇರವನ ಉದ್ದೇಶಡು ಬಿರುವೇರೆ ಹೊಸ ಸಂಘ ಬಿಲ್ಲವ ಕ್ರಾಂತಿ ಐತಾರ ಶಕ್ತಿನಗರ ಗೋಪಾಲಕೃಷ್ಣ ದೇವಸ್ಥಾನದ ಸಭಾಂಗಣಡು ಉದಿಪನಾಂಡ್. ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಬಿರುವೇರೆ ಸಮಾಜದ ನಾಯಕರಾಯಿನ ಸತ್ಯಜಿತ್ ಸುರತ್ಕಲ್ ಡಾಕ್ಟರ್ ರಾಜಶೇಖರ್ ಕೋಟ್ಯನ್ ಆರ್ ಪದ್ಮರಾಜ್ ಪಾಲ್ದೆ ತೊಂದಿರು. ಕುಡ್ಲದ ಶಕ್ತಿನಗರ ಬೊಕ್ಕ ಕುಲಶೇಖರ ಸುತ್ತದ ಬೆರುವೇರು ಸಮುದಾಯನು ಒಟ್ಟು ಸೇರವನ ಉದ್ದೇಶಡು ಬೆರುವೇರು ಹೊಸ ಸಂಘ ಬಿಲ್ಲವ ಕ್ರಾಂತಿ ತಾಪನೆ ಆತಂಡು. ಶಕ್ತಿನಗರದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಡು ಐತಾರ ಸಂಘದ ಉದಿಪನಗೂ ಅಟ್ಟನೆ ಆದಿತ್ತಂಡು. ಒಂಜೇ ಜಾತಿ ಒಂಜೇ ಧರ್ಮ ಒಂಜೇ ದೇವೇರು ಬರವುಡ್ದು ಸ್ವತಂತ್ರರಾಲೆ ಸಂಘಟನೆಡ್ದು ಗಟ್ಟಿಮುಟ್ಟು ಆಲೆಂದು ಸಂದೇಶ ಕೊರ್ತುನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆನ ಆದರ್ಶಲೆನು ಉದ್ದೇಶದಿ ಒಂದು ಬಡವೇರ್ನ ಬುಳೆಚ್ಚಿಲ್ಗಾದು ತಾಪನೆ ಆಯ್ನ ಬಿಲ್ಲವ ಕ್ರಾಂತಿ ಸಂಘನು ಬೆರುವೇರು ಸಮಾಜದ ನಾಯಕರು ತುಡರು ಪೊತ್ತಾದು ಒದಿಪನ ಮಲ್ತಿರು. ಮಲ್ಲಬಿನ್ನೆರು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಪಾತಿರ್ದು ಅವೇತು ಬಿಲ್ಲವ ಸಂಘಟನೆಲೆನ ಒಟ್ಟುಗು ಇತ್ತೆ ಬಿಲ್ಲವ ಕ್ರಾಂತಿ ಪನ್ಪುನ ಸಂಘ ಸೇರೊಂದುಂಡು ಸಮಾಜಡು ಶಕ್ತಿ ದಾಂತಿನಕ್ಲೆಗ್ ಬಲದಿಂಜಾವಡಾತಂಡು ಸಮಾಜಡು ಒಗ್ಗಟ್ಟು ದುಂಬರಿಯೋಡೊಂದು ಪಂಡೆರು. ನಮ್ಮದು ವಾಮಾತ ಕಾರ್ಯಕ್ರಮ ಪಾವಡ ಐನು ಪೂರ ಒಂಜಿ ಕೇಂದ್ರೀಕೃತವಾದ ಮಲ್ಪರ ಒಂಜಿ ಅವಕಾಶ ಆಪುಂಡು. ಇಜಿಂದಾಂಡ ಮಾತಾ ಸಂಘೋಲ್ಲ ಅಕ್ಲಾತಿಗೆ ಕೆಲಸ ಮಲ್ತೊಂದಿಪ್ಪೇರು ಸಮಾಜಾಗ ಬೋಡಿತಂಜನ ಕೆಲಸ ಮಲ್ತೊಂದಿಪ್ಪೇರಾಂಡ ಒಂಜಿ ನಾಂಕ್ ಹಿಡಿತೈ ಪೂಜಿ ಸಮಾಜದ ಮಿತ್ತು ಒಂಜಿ ಹಿಡಿತೈ ಪೂಜಿ ಇನ್ನು ಸಂಘಟನೆ ಬಿಲ್ಲವ ಸಮಾಜೋಡು ಮಾತ್ರ ಅತ್ತು. ಇನ್ನು 5 ವರ್ಷದ ನಿಂಚಿ ಬಿಲ್ಲವ ಸಮಾಜದ ಸಂಘಟನೆ ಗುರುಕುಲ್ನ ಪುದಾರಡು ಸಂಘಟನೆಯಿಂದ ಬಲಯುತರಾಗಿರಿ ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಅನ್ನೋ ಸಂದೇಶದ ಮಿತ್ತು ನಮ್ಮ ಮಾತಾ ಸಂಘಟನೆ ಆವಂದುಲ್ಲ ವಿದ್ಯಾಭ್ಯಾಸಡ್ಲ ಇನ್ನು ನಮ್ಮ ಆಯ್ನಾತು ದುಂಬರೊಂದುಲ್ಲ. ನನ್ನೂರಿ ಬಿನ್ನೆ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಮಿತಿ ರಾಜ್ಯ ಸಲಹೆಗಾರರು ಸತ್ಯಜಿತ್ ಸುರತ್ಕಲ್ ಪಾತಿರ್ದು ಕರಿನ 2 ವರ್ಷಲೆಡ್ದು ಬೆರುವೇರು ಸಮಾಜ ಬಾರಿ ಪುದರ್ ಪಡೆತಂಡು ಒವ್ವಿ ಸಮಾಜ ಮುಖ್ಯ ವಾಹಿನಿಗೆ ಬರಿಯರೆ ಬರವು ಅಗತ್ಯ ಅಂಚಾದು ಈ ಸಂಘ ದುಂಬೆ ತಾಪನೆ ಆವಡಿತ್ತಂಡು ಇತ್ತೆ ಆಂಡಲ ಉದಿಪನ ಆಯ್ನವು ಎಡ್ಡ ಸಂಘದಿಂದ ಪಂಡೆರು. ಕರಿನೊಂಜಿ 2 ವರ್ಷಡು ಬಿಲ್ಲವ ಸಮಾಜ ಬಿಲ್ಲವೇರು 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 ಬಂದ್ಬಿರೋ ಒಂಜಿ ಶಬ್ದ ಭಾರಿ ಒಂಜಿ ಶಬ್ದವನ್ನು ಮಲ್ತಂದುಂಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಿಜೊಂದು ಯಾಪನೆ ಆವಡಿತ್ತು. ನಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ನಮ್ಮ ಬಿಲ್ಲವೇರು ಆದಿತ್ತನಂದ ಉತ್ತರ ಕನ್ನಡಗೂ ಪೋಣಂದಾಂಡ ನಾಮದಾರಿ ಸಮಾಜ ನಾಯಕ್ ಸಮಾಜ ಶಿವಮೊಗ್ಗ ಭಾಗಗೂ ಪೋಣಂದಾಂಡ ಇಡಿಗ ಸಮಾಜ ಒಂಜಾತ ಕಡೆ ಕೈತಲದ ಕೇರಳದ ಕುಲು ಬೇಜಿನ ಕುಲು ಅವು ಬೆಲ್ಸಡ ಸಮಾಜನ ತಿಯಾ ಸಮಾಜನ ಒಟ್ಟು ಸುಮಾರು 20 ಪಂಗಡು ನಮ್ಮ ಏತು ಜನ ಉಲ್ಲ ನಮ್ಮ ಜನಸಂಖ್ಯೆ ಏತುನೊಂದಿಗೆ ಎನ್ನಾಗ ಇಡೀ ರಾಜ್ಯೋಡಿ ನಮ್ಮ 4ನೇ ಸ್ಥಾನೋಡು ಉಲ್ಲಾಗೇನೆ. ಇಡೀ ರಾಜ್ಯೋಡು ಈ ಸಮಾಜ ನಮೇನು ಮಾತೆಲ್ಲ ಒಟ್ಟು ಸೇರಿ 4ನೇ ಸ್ಥಾನೋಡು ಉಲ್ಲ. ಲಿಂಗಾಯತ ಸಮಾಜ ಒಕ್ಕಲಿಗ ಸಮಾಜ ಕುರುಬ ಸಮಾಜದ ಬೊಕ್ಕದ ಸ್ಥಾನಗೂ ಏರ್ ಬರ್ಪಿನೆಂದಕ್ಕೆ ಎನ್ನಗವು ನಮ್ಮ ಸಮಾಜ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿ ಕೋಶಾಧಿಕಾರಿ ವಕೀಲರು ಆರ್ ಪದ್ಮರಾಜ್ ಪಾತಿರ್ದು ಸಂಘಟನೆ ಗಟ್ಟಿಮುಟ್ಟು ಆದು ಬಡವರಿಗೆ ಪಿರ ಒರಿದಿನಕ್ಲಿಗಾದು ಸಾಯ ಕೈ ಒದಗಾವಡು ಏತ್ರೆಟ ದೇವಸ್ಥಾನೊಳಿನ ಕೆಲಸಗಾದು ಇತ್ತಂಡು ಆಂಡ ಇತ್ತೆ ಆರ್ಥಿಕ ಶೈಕ್ಷಣಿಕ ಸಾಯೋಗಾದು ಬೆಲ್ಲವ ಕ್ರಾಂತಿ ಸಂಘಟನೆ ಕಟ್ಟದಿನವು ಪೆರ್ಮೆದ ಸಂಘದಿಂದ ಪಂಡೇರು. ಪೊಯ್ನವಲ್ಪುರ್ ನಮ್ಮ ದೇವಸ್ಥಾನ ದೈವಸ್ಥಾನ ನೆಕ್ಕೆ ಪ್ರಾಮುಖ್ಯತೆ ಕೊರೊಂದು ಬತ್ತ ತಪ್ಪತ್ತು ಅಂಡ ಐತ ಒಟ್ಟುಗುಲ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿ ಎಂಚಿನ ಪಂಡಿತರ ಪಂಡ ದೇವಸ್ಥಾನ ಕಟ್ಟಿದ ಐತ ಒಟ್ಟುಗು ವಿದ್ಯಾಸಂಸ್ಥೆಗಳನ್ನು ಕಟ್ಟೊಂದು ಪೋಲೆ ನಮ್ಮ ಸಮಾಜದ ಜೋಕ್ಲೆಗ್ ಕಲ್ಪರೆ ಆಗ್ಲೆಗ್ ಸಹಾಯ ಮಲ್ಪುಲೆ
ಐದು ಬೇಕಾಗಲು ಸಮಾಜದ ಮುಖ್ಯವಾಹಿನಿಗೆ ಬತ್ತದು ನನ್ನ 4 ಜನಕ್ಕೆ ಸಹಾಯ ಮಲ್ಪನಂಚಿನ ಆವಡು ಪನ್ಪುನೊಂಜಿ ಎಡ್ಡೆ ಉದ್ದೇಶದ ಇದು ಪಂಡಿತ್ತೇರು ಅಂಡ ಆ ಬೇಲೆ ಏತದ ಮಟ್ಟಿಗೆ ಆತನ ಪನ್ಪುನೇ ನಮ್ಮ ಮಾತೆಲ್ಲ ಆತ್ಮವಿಮರ್ಶೆ ಮಲ್ತು ನೋಡಿ. ಸಿನಿಮಾ ತಯಾರು ಮಲ್ಪನ ಬುಕ್ಕ ನಿರ್ದೇಶಕರು ಅಂಚನೆ ಬಿಲ್ಲವ ಮಹಾಮಂಡಲ ಗುರ್ಕಾರ್ಯರು ಡಾಕ್ಟರ್ ರಾಜಶೇಖರ್ ಕೋಟೆನ್ ಗುರ್ಕಾರ್ಮೆ ವಹಿಸ್ತಿದ್ದಾರೆ. ಕೋಟಿ ಚೆನ್ನೈಯರು ಪುಟ್ಟುದಿನ ನಾಡಿಡು ಸರ್ವಿರ್ಲ ಪಗೆದಂತೆ ತಾಳ್ಮೆ ಸಮಾಧಾನಡು ಬದುಕುನಂಚ ಆವಡು ಸಮಾಜ ಕಡಲ ಇತ್ತಿನಂಚ ಆವಡು ಸಮೋಜಗಾದು ನಮ್ಮ ದಾಲ ಮಲ್ತಂಡ ಸಮಾಜ ನಮ್ಮನ್ನು ಗುರುತು ಮಲ್ಪಡು ಪ್ರೀತಿ ಮಲ್ಪೊಡುಂದು ರಾಜಶೇಖರ್ ಕೋಟೆನ್ ಪಂಡೇರು. ತಾಳ್ಮೆ ಸಮಾಧಾನ ನಂಗೆ ಭಾರಿ ಮುಖ್ಯ. ಏತು ಇರು ತಾಳ್ಮೆಡು ಪೋಯಾರ ಏತು ಸಮಾಧಾನೋಡು ಪೋಯಾರ ಆತು ನಮ್ಮ ಸಮಾಜದಕ್ಕಲು ದುಂಬರ್ಪೇರು. ಸಮಾಜದಕ್ಕಲು ಈತ ಜನ ಕುಲ್ಲದೇರ ನಿಕಲೆಗಲ ಒಂಜಿ ಅನ್ನ ಸಂದೇಶ ಪನ್ಪೆ ಅನ್ನನಕಲು ಅಕ್ಕನಕಲೆ ಸಮಾಜ ಪನ್ನಗ ಒಂಜಿ ಸಮುದ್ರ ಇತ್ತಿ ಲೆಕ್ಕ. ಸಮುದ್ರ ನಮ್ಮ ಎತ್ತಿನಡೆ ಬರ್ಪುಜಿ ನಮ್ಮ ಸಮುದ್ರ ಎತ್ತಿನಡೆ ಪೋಡಾಪುಣ್ ಅಂಚನೆ ಪ್ರತಿ ಊರಿಲ್ಲ ನಿಕುಲು ಸಮಾಜ ಎನ್ನಡೆ ಬರೋಡು ಸಮಾಜ ಎಂಕದಾದ ಕೋರ್ತುಂಡು ದಯದೀದಿ ಇರಲ್ಲ ಎನ್ನೋಡ್ಚೆ ಸಮಾಜ ಎತ್ತಿನಡೆಗೆ ನಮ ಪೋಯಿ ನಮ್ಮ ಪೋಂಡ ಮಾತ್ರ ಸಮಾಜದಕ್ಕಳು ನಂಗೆ ಗುರುತಿಸೋನು ಸಮಾಜದಕ್ಕಳು ನಮ್ಮನ್ನು ಒಟ್ಟು ಪಾಡ್ನು ಸಮಾಜದಕ್ಕಳು ನಮ್ಮನ್ನು ಮೋಕೆ ಮಲ್ಪರೆ ಸಾಧ್ಯ. ಬೆಲ್ಲವ ಕ್ರಾಂತಿ ತಾಪಗ ಗುರ್ಕಾರ್ಯರು ವಿಜಯ್ ಕುಕ್ಯನ್ ಗುರ್ಕಾರ್ಮೆ ವಹಿಸಿದ್ದು ಸರ್ವೇರಿಗ್ಲ ಮೆಚ್ಚುಗೆ ತಿರುಪಾಯಿರು. ಬೇಬಿ ಶಾಂತ ಪನ್ಪುನ ಕೊಚ್ಚಿ ಕ್ರಿಶ್ಚಿಯನ್ ಬಡವೆರ್ನ ಪುಂಜೋಗು ಸಾಯ ಪಣವು ಕೊರದು ಕೋಮು ಸೌಹಾರ್ದತೆಗೆ ಒತ್ತು ಕೊರಿಯರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಒಟ್ಟು ಸೇರಿಕೆಡೆ ಜನವರಿ 29 ಆಳ್ವಾಸ್ ವಿದ್ಯಾಗಿರಿ ಬೆದ್ರದ ಕುವೆಂಪು ಸಭಾಂಗಣಡು ಮಹಿಳಾ ಯಕ್ಷ ಸಂಭ್ರಮ 2021 ಅಟಣೆ ಆತನಂದೆ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಪಂದೇರು ಆರ ಸುದ್ದಿಕೂಟೋಡು ಮಾಹಿತಿ ಕೊಡ್ತೇರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಸುದ್ದಿಕೂಟೋಡು ಪಾತಿರ್ದು ವಿದ್ಯಾಗಿರಿತ ಕುವೆಂಪು ಸಭಾಂಗಣಡು ನಡಪೆರು ಉಪ್ಪುನ ಮಹಿಳಾ ಯಕ್ಷ ಸಂಭ್ರಮದ ಬಗೆಟ್ ಇವರ ಕೊರಿಯರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಒಟ್ಟಾದ ಜನವರಿ 29 ಆಳ್ವಾಸ್ ವಿದ್ಯಾಗಿರಿತ ಕುವೆಂಪು ಸಭಾಂಗಣಡು ಮಹಿಳಾ ಯಕ್ಷ ಸಂಭ್ರಮ 2021 ಅಟ್ಟಣೆ ಆತಂಡು 29 ಶುಕ್ರವಾರ ಮಧ್ಯಾಹ್ನ 2:30 ಗಂಟೆ ಮುಟ್ಟ ದುರ್ಗಾಂಬಿಕಾ ಮಹಿಳಾ ಚಂಡೆ ಬಳಗ ಕಡೆಕಾರು ಮುಕ್ಲಿನ ಚಂಡೆ ಮೇಳದ ಒಟ್ಟುಗು ಸಭಾಪೂರ್ವ ಕಲಾಪ ನಡಪೆರುಂಡು 2:02 ಆಜಿಮುಟ್ಟ ಉದೀಪನ ಲೇಸ ನಡಪೆರುಂಡು. ಅಕಾಡೆಮಿದ ಗುರುಕಾರ್ಯರು ಪ್ರೊಫೆಸರ್ ಎಂಎ ಹೆಗಡೆ ಗುರುಕಾರ್ಮೆ ವಹಿಸುವರು. ಮುಜರಾಯಿ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಉದೀಪನ ಮಲ್ಪೇರು ಪಂದ ಆರತೆರಿಪಾಯರು. ಮುಪ್ಪಗು ತಾಳಮದ್ದೊಲಿ ಈಚಾರಕೂಟ ಚಿಂತನ ಮಂಥನ ಬಯ್ಯ 7 ಮುಗಿತಲ ಕಾರ್ಯಕ್ರಮ ಅಟ್ಟಣೆ ಆತಂಡು. ಮುಗಿತಲ ಲೇಸಡು ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿ ಆಶೀರ್ವಚನ ಕೊರ್ಪೇರು ಪಂದು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಪಂಡೇರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮತ್ತು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ ಇಬ್ಬರು ಜಂಟಿಯಾಗಿ ಸೇರಿಕೊಂಡು ಮೂಡುಬಿದ್ರೆಯಲ್ಲಿ ಮಹಿಳಾ ಯಕ್ಷ ಸಂಭ್ರಮ 2021 ಎಂಬುದನ್ನು ಮೂಡುಬಿದ್ರೆಯ ಆಳ್ವಾಸ್ ವಿದ್ಯಾಗಿರಿಯ ಕುವೆಂಪು ಸಭಾಂಗಣದಲ್ಲಿ ಈ ತಿಂಗಳ 29 ಮತ್ತು 30 ಜನವರಿಯಂದು ಇದನ್ನು ನಾವು ವ್ಯವಸ್ಥೆ ಮಾಡಲಿಕ್ಕೆ ಇದ್ದೇವೆ. ಇದು ಅಕಾಡೆಮಿಯ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಪ್ರೋಗ್ರಾಮ್. ಈ ಮಹಿಳೆಯರಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮತ್ತು ನಮ್ಮ ಒಂದು ಸಹಯೋಗದೊಂದಿಗೆ ಇದು ನಡೆಯುವಂಥ ಕಾರ್ಯಕ್ರಮ. 29 ಶುಕ್ರವಾರ ಮಧ್ಯಾಹ್ನ 2ರಿಂದ 3 ಶ್ರೀ ದುರ್ಗಾಂಬಿಕಾ ಮಹಿಳಾ ಚೆಂಡೆ ಬಳಗ ಕಡೇಕಾರ್ ಉಡುಪಿ ಇವರಿಂದ ಚೆಂಡೆಯ ಕಲರವ ಸಭಾಪೂರ್ವ ಕಾಲದಲ್ಲಿ ಕಲಾಪದಲ್ಲಿ ಅದು ನಡೆಯಲಿಕ್ಕಿದ್ದು 3ರಿಂದ 4 ಶ್ರೀ ದುರ್ಗಾ ಮಕ್ಕಳ ಮೇಳ ಕಟೀಲು ಇವರಿಂದ ಪೂರ್ವರಂಗ ಪ್ರದರ್ಶನವಿದೆ. ಸಂಜೆ 4:30ರಿಂದ 6 ಮಹಿಳಾ ಯಕ್ಷ ಸಂಭ್ರಮ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಬೆಂಗಳೂರು ಇದರ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಂಎ ಹೆಗಡೆ ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ. ಮುಜರಾಯಿ ಹಾಗೂ ದಕ್ಷಿಣ ಜಿಲ್ಲಾ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕಾರ್ಯಕ್ರಮದ ಉದ್ಘಾಟಕರಾಗ್ತಾರೆ. ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಬಡ್ತಾಯರು, ಶ್ರೀ ಹರಿನಾರಾಯಣ ದಾಸ್ ಹಸನ್ರವರು ಮತ್ತು ಶ್ರೀಪತಿ ಭಟ್ರು ಮೂಡುಬಿದ್ರಿ ಇವರು ಇದ್ದುಕೊಂಡು ಕಲಾಪೋಕ್ಷಕರು ಇದ್ದುಕೊಂಡು ಅದು ನಡೆಯುವಂಥ ಕಾರ್ಯಕ್ರಮ. ಅಕಾಡೆಮಿದ ಸದಸ್ಯೆ ಸಂಚಾಲಕರು ಕದ್ರಿ ನವನೀತ್ ಶೆಟ್ಟಿ ಬಾಕಿ ಕಾರ್ಯಕ್ರಮ ವಿವರ ಕೊರಿಯರು. ಸರ್ಕಾರದ ಯೋಜನೆಗಳ ಬಗೆಟ್ ಜನಕ್ಲೆಗ್ ಮಾಹಿತಿ ಕೊರಪನ ಕೆಲಸ ಆವಡೊಂದು ಮೇಯರ್ ದಿವಾಕರ ಪಾಂಡೇಶ್ವರ ಪಂತಿರು. ಬಿಲ್ಲವ ಸಂಘ ಊರು ಅಶೋಕನಗರ ಬೊಕ್ಕ ಕರ್ನಾಟಕ 1 ಒಟ್ಟಾದ ಸಂಘದ ನಾರಾಯಣಗುರು ಮಂದಿರಡು ಐತರ ನಡಪಾಯಿನ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಗುರ್ತು ಚೀಟಿಗೆ ಧರ್ಮಗೂ ಪುದರ್ ಕೊರಪನ ಕಾರ್ಯಕ್ರಮ ಉದೀಪನ ಮಲ್ತದಾರು ಪಾತೇರಿ.
ಬಿಲ್ಲವ ಸಂಘ ಊರ್ವ ಅಶೋಕನಗರದ ನಿಲೆಟ್ಟು ಬೊಕ್ಕ ಕರ್ನಾಟಕ ಒನ್ ಇಂದೆತ ಜತೆ ಸೇರಿಗಿಡ್ ಪರಿಸರದ ಸಾರ್ವಜನಿಕರಿಗಾದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಗುರುತು ಚೀಟಿಗೆ ಧರ್ಮದ ಪುದರ್ ಕೊರ್ಪುನ ಕಾರ್ಯಕ್ರಮವನ್ನು ಐತಾರ ಸಂಘದ ಶ್ರೀ ನಾರಾಯಣಗುರು ಮಂದಿರಡು ಅಟ್ಟಣೆ ಮಲ್ತದಿತ್ತಿರು. ಮೇಯರ್ ದಿವಾಕರ್ ಪಾಂಡೇಶ್ವರ್ ಬೆನ್ನೆರೇನು ಸೇರಿಕೆಡು ಕಾರ್ಯಕ್ರಮವನ್ನು ಉದಿಪನ ಮಲ್ತಿರು. ದಿವಾಕರ್ ಪಾಂಡೇಶ್ವರ್ ಪಾತಿರ್ದ್ ಸರ್ಕಾರದ ಯೋಜನೆಲಿನ ಬಗೆಟ್ ಜನಕುಲಿಗೆ ಮಾಹಿತಿ ಕೊರ್ಪನ ಕೆಲಸ ಅವಡು ಸರ್ವಿರ್ಲ ಆಯುಷ್ಮಾನ್ ಗುರುತು ಚೀಟಿಗೆ ಪುದರ್ ಕೊರತು ಇಂದಿತ ಹೆಚ್ಚಿನ ಲಾಭಾದಿತ ನಡುಂದು ಪಂಡನ ಮೇಯರ್ ಲೇಡಿ ಹಿಲ್ದ ಸರ್ಕಲ್ಗೆ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಪುದರ್ದಿಯರೆ ಪಾಲಿಕೆ ಕೌನ್ಸಿಲ್ಡ್ ಪಾಸ್ ಮಲ್ತದಂಡು ತಾಂತ್ರಿಕ ಅಡೆತಡೆ ಮಾತಾ ಸರಿಯಾಯಿನ ಬೆರಿಕೆ ಘೋಷಣೆ ಮಲ್ಪುಣುಂದು ಪಂಡೇರು. ಈ ಆಯುಷ್ಮಾನ್ ಕಾರ್ಡ್ ಅನ್ನು ಇಲ್ಲಿಯ ಜನತೆಗೆ ಉಚಿತವಾಗಿ ಒದಗಿಸ್ತಾ ಇದ್ದಾರೆ. ಆಯುಷ್ಮಾನ್ ಕಾರ್ಡ್ ಇದರ ಪ್ರಯೋಜನವನ್ನು ಇಲ್ಲಿಯ ನಮ್ಮ ಸುತ್ತಮುತ್ತಲಿನ ಜನತೆ ಪಡೆಯಲಿ. ಅದಕ್ಕಿಂತ ಮೊದಲು ಆಯುಷ್ಮಾನ್ ಕಾರ್ಡ್ ಉಪಯೋಗಿಸುವುದಕ್ಕಿಂತ ಮೊದಲು ಅದರ ಒಂದು ಸ್ವಲ್ಪ ಮಾಹಿತಿಯನ್ನು ಇಲ್ಲಿ ಕೊಡುವ ವ್ಯವಸ್ಥೆ ಆಗಬೇಕು. ಈಗ ಎಲ್ಲ ಹಾಸ್ಪಿಟಲ್ ಅಲ್ಲಿ ಆಯುಷ್ಮಾನ್ ಭಾರತ್ ಉಪಯೋಗ ಆಗುತ್ತಿಲ್ಲ. ಯಾವ ಯಾವ ಹಾಸ್ಪಿಟಲ್ ಆಗ್ತಾ ಉಂಟು, ಯಾವ ಯಾವ ಚಿಕಿತ್ಸೆಗೆ ಆಗ್ತಾ ಉಂಟು ಅಂತ ಮೊದಲು ಇಲ್ಲಿ ಮಾಹಿತಿ ಕೊಡ್ಲಿ. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಗುರುತು ಚೀಟಿಗೆ ಪುದರ್ ಕೊರ್ಪಿನ ಕಾರ್ಯಕ್ರಮ ದಿವೊನ್ನೆಕ್ ಸಂಘಗೂ ಸುರುಕು ಮೆಚ್ಚುಗೆ ಸಂದಾವೆ. ಸಮಾಜದ ಅಕೇರಿದ ವ್ಯಕ್ತಿಗಳ ಆರೋಗ್ಯ ಭಾಗ್ಯ ಒದಗೊಡೊಂದು ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆಯನ್ನು ಮಲ್ತಿದ್ದಾರೆ. ಸರ್ವೇರ್ಲ ಇಂದೆತ ಪ್ರಯೋಜನ ದೆತೊನೊಡೊಂದು ಪಂಡೇರು. ದೇವರು ಮೆಚ್ಚುವಂತಹ ಕೆಲಸ ಕಾರ್ಯಗಳು. ಹಾಗಾಗಿ ಬಿಲ್ಲವ ಸಂಘದ ಈ ಕೆಲಸ ಕಾರ್ಯಗಳನ್ನ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನ ಅವರಿಗೆ ಅಭಿನಂದಿಸುತ್ತೇನೆ. ಇವತ್ತು ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ದಲ್ಲಿ ತಮ್ಮ ಜೀವನದ ಎಲ್ಲ ಸಾಧನೆಗಳನ್ನ ಎಲ್ಲ ಕೆಲಸ ಕಾರ್ಯಗಳನ್ನ ಯಶಸ್ವಿಯಾಗಿ ಮಾಡಬಹುದು. ಬಹಳ ಕೆಲಸ ಕಾರ್ಯಗಳು ಯಶಸ್ವಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಆರೋಗ್ಯದ ದೃಷ್ಟಿಯಲ್ಲಿ ನಾವೆಲ್ಲ ಬಹಳ ಉತ್ತಮ ಕೊಡಬೇಕು, ಬಹಳ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದರ ಮುಖಾಂತರ ಬಹಳ ವಿಶೇಷವಾದ ಮುಂದುವರಿಕೆಯನ್ನು ಪಡೆಯಬೇಕು. ಸರ್ಕಾರದ ವಿಶೇಷ ಏನಂತ ಹೇಳಿದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಅದು ಕೂಡ ಆರೋಗ್ಯ ಕರ್ನಾಟಕದೊಂದಿಗೆ ಜೋಡಣೆ ಮಾಡಿದಾಗ ಎಲ್ಲಾ ವ್ಯಕ್ತಿಗಳಿಗೆ ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳೋದಕ್ಕೆ ಉಪಯೋಗ ಸಿಗಬೇಕು ಅಂತ ಹೇಳೋದು ಭಾವನೆ ಸರ್ಕಾರ. ಶಾರದಾ ಕ್ಲಿನಿಕ್ ಚಿಲಿಂಬಿದ ಡಾ ದೇವದಾಸ್ ಶೆಣೈ ಬೊಕ್ಕ ಬೋಳೂರು ಡಿಸ್ಪೆನ್ಸರಿದ ಡಾ ಸುಧೀರ್ ವೈ ನಾಯಕ್ರಿಗೆ ತಮ್ಮನುದ ಮರ್ಯಾದೆ ಮಲ್ತಿರು. ಬೆಲ್ಲವ ಸಂಘ ಊರುವ ಅಶೋಕ್ ನಗರದ ಗುರ್ಕಾರ್ಯರು ಬಿ ಹರಿಪ್ರಸಾದ್ ಗುರ್ಕಾರ್ಮೆ ವಹಿಸಿದ್ದರು. ಧಾರ್ಮಿಕ ಪ್ರವಚನಗಾರರು ಯು ಮಾಧವ್ ಸುವರ್ಣ, ಪಾಲಿಕೆದ ಸ್ಥಾಯಿ ಸಮಿತಿ ಗುರ್ಕಾರ್ಯರು ಜಗದೀಶ್ ಎಂ ಶೆಟ್ಟಿ ಪಾಲ್ಗೊಂಡಿದ್ದರು. ಸಂಘದ ಮರ್ಯಾದಿ ಗುರ್ಕಾರ್ಯರು ಡಾ ಬಿಜಿ ಸುವರ್ಣ, ಪ್ರಧಾನ ಕಾರ್ಯಂತರು ಧನ್ಯಲತಾ ರಮೇಶ್, ಕೋಶಾಧಿಕಾರಿ ರಕ್ಷಿತ್ ಸಾಲ್ಯನ್, ಒತ್ತು ಗುರ್ಕಾರ್ಲು ಬಿ ಸತೀಶ್ ಪೂಜಾರಿ, ವೆಂಕಟೇಶ್ ದಾಸ್, ರಮಣಿ ಉಮೇಶ್ ಕೆ, ಜತೆ ಕಾರ್ಯಂತರು ಸದಾನಂದ ಉರಸ್ಟೂರ್, ಜಯರಾಮ್ ಕಾರಂದೂರು, ಗೊಬ್ಬುದ ಸಂಚಾಲಕರು ಕನಕದಾಸ್ ಪೂಜಾರಿ, ಸಾಂಸ್ಕೃತಿಕ ಸಂಚಾಲಕರು ಗೋಪಾಲ ಕೋಟೆನ್ ಪಾಲ್ಗೊಂಡಿದ್ದರು. ಬಂಟ್ವಾಳ ತಾಲೂಕು ಸೂರಿಕುಮೇರ್ ಬರಿಮಾರ್ದ ಶ್ರೀ ಮಹಾಮಾಯ ದೇವಸ್ಥಾನಗಳು 2 ದಿನ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆದಿದೆ. ಶನಿವಾರ ಚಂಡಿಕಾ ಯಾಗ ಆಚರಣೆ ಆದಿತ್ತಲು ಕ್ಷೇತ್ರಡು ಮಾರ್ಚ್ 14 ಬಿಡದಿ ಇರುವ ತಾಜ್ಮುಟ್ಟ ಕಾಲಾದಿ ಜಾತ್ರೆ ನಡಪೆರೋಣ. ಬಲಿಚಕ್ರವರ್ತಿ ಆಳ್ದಿನ ಪುಣ್ಯದ ಮಣ್ಣು ತುಳುನಾಡು ಅವೇತೋ ಪುದರ್ ಪೋಯಿ ದೇವಸ್ಥಾನಲು ಕಾರ್ಣಿಕದ ದೈವಸ್ಥಾನಲು ಇತ್ತದು ಜನಮಾನಿಲು ಭಕ್ತಿ ಶ್ರದ್ಧೆ ಸಂಸ್ಕೃತಿ ಸಂಸ್ಕಾರೊಳೆಡು ಇತ್ತೊಂದು ಬದುಕು ಸಾಗಾವಂದುಲ್ಲೆರು. ಬಂಟ್ವಾಳ ತಾಲೂಕು ಮಾಣಿ ಸೂರಿಕುಮೇರ್ಡು ಬರಿಮಾರು ಶ್ರೀ ಮಹಾಮಾಯ ದೇವಸ್ಥಾನ ಒಂಜಿ ಪುಣ್ಯ ಕ್ಷೇತ್ರ ಆದಿತ್ತದು. ಶುಕ್ರವಾರ ಬೊಕ್ಕ ಶನಿವಾರ 2 ದಿನ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಲು ನಡೆತಡು.
ರಡ್ಡನೇ ದಿನ ದೇವೆರ್ನ ಬಲಿಪೂಜೆ ಬೊಕ್ಕ ಚಂಡಿಕಾಯಾಗ ಅಟ್ಟಣೆ ಆದಿತ್ತಡು. ಪ್ರಧಾನ ತಂತ್ರಿಲು ಪಂಡಿತ್ ಎಂ ಕಾಶಿನಾಥ್ ಆಚಾರ್ಯರನ ದುಂಬಾಳ್ತಿಡು ಪುರೋಹಿತರೆಡ್ದು ಚಂಡಿಕಾಯಾಗ ನಡಪಾದು ಮಧ್ಯಾಹ್ನ ಪೂರ್ಣಾಹುತಿ ಮಹಾಪೂಜೆ ಆಂಡು. ಶ್ರೀ ಮಹಾಮಾಯ ದೇವಸ್ಥಾನ ಬರಿಮಾರದ ಅನುವಂಶಿಕ ಆಡಳಿತ ಮುಕ್ತೇಸರರು ಬಿ ರಾಕೇಶ್ ಪ್ರಭು ಊರ ಪರವೂರನ ಭಕ್ತರು ಇತ್ತದು ಶ್ರೀ ದೇವಿರನ ಇಂಬು ನಟ್ಟುಂಡೆರು. ಮಾರ್ಚ್ 1925 ಮುಟ್ಟ ಕ್ಷೇತ್ರಡು ಕಾಲಾಧಿ ಜಾತ್ರೆ ದೈವಳಿನ ಕೋಲಾ ನೇಮ ಅಟ್ಟಣೆ ಆತಂಡು. सूचिकार्यदर्शिता विश्वकर्मणा निर्मिता विलसन्मुक्ता गुच्छां स्वीकुरु मंगले ओमै कज्जलं नव नेताटिं शुद्धकर्पूरमिश्रितं ग्रहाणे ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನ ನಡೆದಿನ ವರ್ಷಾದಿ ಜಾತ್ರೆದಲ್ಲೇ ಕೊಡು ಐತಾರ ಕ್ಷೇತ್ರದ ಪ್ರಧಾನ ದೈವ ಮಲರಾಯೆ ಬೊಕ್ಕ ಪರಿವಾರ ದೈಯೋಳೆಗೆ ನೇಮ ನಡತ್ತದೆ. ಭಕ್ತರು ಆಡಳಿತ ಸಮಿತಿದಕ್ಲು ನೇಮ ತೂದು ದೈಯೋಳಿನ ಇಂಬು ನಟ್ಟೊಂಡೇರು. ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷಾಧಿ ಜಾತ್ರೆ ಶುಕ್ರವಾರ ಮುಗಿದದು. ವರ್ಷಲ ಜಾತ್ರೆದ ಲೆಕ್ಕಡು ಮಲರಾಯ ಬೊಕ್ಕ ಪರಿವಾರ ದೈವಳಿಗೆ ನೇಮ ಕೊರೊಂದುಲ್ಲೆರು. ಮಲರಾಯ ದೈವ ಕ್ಷೇತ್ರದ ಪ್ರಧಾನ ದೈವ ಆದಿತ್ತದು ಒಟ್ಟುಗು ಬಂಟೆಲ ಇತ್ತದು ನೇಮ ನೆರಿ ನಡಪುಂಡು. ಐತಾರ ದೇವಸ್ಥಾನದ ಮಿತ್ತ ಮೇಟ್ ಕದ್ರಿ ಗುಡ್ಡೆಡು ಉಪ್ಪುನ ಮಲರಾಯ ದೈವಸ್ಥಾನಗೂ ನೇಮವು ಅಟ್ಟಣೆ ಆದಿತ್ತುಂಡು. ಮಲರಾಯ ಬೊಕ್ಕ ಬಂಟ ದೈವಳಿನ ಗಗ್ಗರ ದೆಚ್ಚಿ ದುಂಬತ್ತ ಭಾರಿ ಸಂಭ್ರಮಡು ನಡತುಂಡು. ಉಬಾರ್ದ ಮಖೆ ತೀರ್ಥ ಮೀಯರ ಪೋಯಿನ ಒರಿ ಭಕ್ತಗೂ ಒಲಿದು ಬತ್ತಿನ ಪೊಸ ದೈವ ಒಂಜಿ ಆಯನ ಒಟ್ಟುಗು ಮಲಾರ್ಗು ಬತ್ತದು ಮಲಾರ್ದಾಯೆ ಮಲರಾಯೆ ಪಂದು ಪುದರ್ ಪಡೆದು ತುಳುನಾಡು ದೊರ್ಮೆಲ ನಿಲೆ ಆದುಲ್ಲೆ. ಪಿರಾಕದ ಕಾಲುಡು ದೈವ ಮಲೆರ್ದು ಜತ್ತು ಬತ್ತದು ಮಲರಾಯಂದು ಪನ್ಪಾ ಒಂದು ಮಲರಾಯೆ ಆಯಂದುಲ ಪನ್ಪೆರು. ಅರ್ಧನಾರೀಶ್ವರ ಸ್ವರೂಪದಂಚ ಮಲರಾಯೆ ಸೊಂಟರ್ದು ತೀರ್ತು ಆಣ ಒರುಟು ಸೊಂಟರ್ದು ಮಿತ್ತು ಪೊಣ್ಣ ಒರುಟು ಪಂಜಿದ ಮೋನೆ ಸ್ವರೂಪಡು ಪಂಜಾಯ ಸವಾರಿಗೂ ಬಂಡಿ ಆದಿತ್ತದು ನೇಮ ನೆರಿ ಪಡೆ ಹೊಂದುಲ್ಲೆ. ಗಗ್ಗರದಚ್ಚಿ ಬೊಕ್ಕ ಅಣಿಕಟ್ಟದು ಮಲರಾಯನ ನೇಮ ಪೊರ್ಲುಡು ನಡತದು ನುಡಿಕಟ್ಟು ಮದಿಪು ಆದು ಭಕ್ತರಿಗೂ ಬೂಳ್ಯ ಪ್ರಸಾದ ಕೊರಿಯರು. ಊರ ಪರವೂರ ಊರುಳಿನ ದೈವ ಭಕ್ತರು ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಕಾರ್ಯನಿರ್ವಹಣಾಧಿಕಾರಿ ಪಾಲ್ಗೊಳ್ಳುತ್ತಿದ್ದರು.
ಪೂರ ಕಡಪ ರಾಜ್ಯಕ್ಕೆ ಬಾರದು ಪೂರ ಪುರ್ಲುಡೆ ಆ ಮಂಜುನಾಥ ದೇವರನ್ನ ಜಾತ್ರೆಯನ್ನು ಮಲ್ಪಾದ ಅನ್ನನ ಮಿತ್ತುಗಳ ಇದೇ ರೀತಿಯಾದ ಮಲ್ಪಾದಿ ಕ್ಷೇತ್ರದ ಅಭಿವೃದ್ಧಿಲ್ಲ ಈ ಇನ್ನ ಮಾಯದ ಮುಖಾಂತರವಾದ ಮಲ್ಪಾದ ಕೊರಡು ಮತ್ತು ಸಮಸ್ತ ನಾವು ಜಪಬೇಕು. ಬೆತ್ರಡು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನ ಸುಮಾರು 16 ಕೋಟಿ ರೂಪಾಯಿ ಖರ್ಚಿಡು ಕಟ್ಟುದಿತ್ತದು ಲೋಕಾರ್ಪಣೆಗೆ ಸಜ್ಜಾತದೆ. ಅಕ್ಕೇರಿದ ಹಂತದ ಕೆಲಸ ನಡೆದುದಿತ್ತದು ಕಟ್ಟಣದ ಯಜಮಾನಿ ಸಾರಥಿ ಡಾಕ್ಟರ್ ಎಂ ಮೋಹನ್ ಆಳ್ವೇರು ಆದುಲ್ಲೇರು. ಫೆಬ್ರವರಿ 28 ಕನ್ನಡ ಭವನ ಉದಿಪನಾಯರು. 16 ಕೋಟಿ ರೂಪಾಯಿ ಖರ್ಚಿಡು ಕಟ್ಟೊಂದು ಪುನಃ ಬೆದ್ರದ ಸ್ಕೌಟ್ ಅಂಡ್ ಗೈಡ್ಸ್ ಕನ್ನಡ ಭವನ ಲೋಕಾರ್ಪಣೆಗೆ ಸಜ್ಜಾವಂದುಂಡು. ಫೆಬ್ರವರಿ 28 ಉದೀಪನಾಯರುಂಡು. ಈ ಕನ್ನಡ ಭವನದ ಯಜಮಾನಿ ಸಾರಥಿ ಡಾಕ್ಟರ್ ಎಂ ಮೋಹನ್ ಆಳ್ವೇರು ಆದಿತ್ತದು. ಸ್ವರಾಜ್ಯ ಮೈದಾನದ 30 ಎಕರೆ ಸುತ್ತುಡು 1 ಎಕರೆದಾತ ಜಾಗಿಡು ಭವನ ಕಟ್ಟದುಂಡು. 185 ಕೆಲಸ ಮುಗಿದುಂಡು ಅಕ್ಕೇರಿದ ಹಂತದ ಕೆಲಸ ನಡೆತುಂಡು. ಇಡೀ ಎಕೋಸ್ಟಿಕ್ ಉಪ್ಪುನ ಏರೆಗಳ ಕಿರಿಕಿರಿ ಆವನನ ರೀತಿಡು ಸಭಾಂಗಣ ವೇದಿಕೆ ಮೀಟಿಂಗ್ ಹಾಲ್ ಮಾತ ಉಂಡು. 1200 ಜನ ಕುಳ್ಳುನ ಗ್ಯಾಲರಿ ಮಾದರಿಡು ಕಲಾ ಪ್ರದರ್ಶನ ತುಯರೆ ಎಕೋ ಪ್ರೂಫ್ ವ್ಯವಸ್ಥೆ ಮಾಡ್ತದೆ. ಅಜಪ ಅಡಿ ಅಗೆಲ 22 ಅಡಿ ಎತ್ತರದ ವೇದಿಕೆ ಇತ್ತಿದ ಮಟ್ಟದ ಸ್ವರ ಬೊಳ್ಪು ವ್ಯವಸ್ಥೆ ಮಾಡ್ತದೆ. ರಡ್ ಬರಿ ಬೊಕ್ಕ ನರುಟು ವೇದಿಕೆಗೆ ಪೊಗ್ಗೆರ ಅವಕಾಶ ಉಂಡು. ತೀರ್ಥಮಾಳಿಗಡಿ 80 ಜನಕ್ಕೂ ಭೋಜನಾಲಯ 400 ಜನ ಕುಲ್ಲು ನಂಚಿನ ರಡ್ ಸಭಾಂಗಣ ಮಿತ್ತ ಮಾಳಿಗಡಿ ಕಟ್ಟದಂಡು. 250 ಆಸನ ವ್ಯವಸ್ಥೆಡೆನ ಕುಡ ರಡ್ ಮಿನಿ ಸಭಾಂಗಣ ಮಿತ್ತ ಮಾಳಿಗಡಿ ಉಂಡು. ಅಖಿಲ ಭಾರತ 21ರಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆಂಪುಗಾದ ಈ ಭವನ ಕಟ್ಟದಂಡು. ಒಂಜೇ ಪೊರ್ತುಡು ಐನ್ ಕಾರ್ಯಕ್ರಮಗಳು ಒವ್ವೆ ಕಿರಿಕಿರಿದ ಅಂತೆ ನಡಪಾಯರೆ ತರಾವರಿ ನಮೂನೆ ವಾಸ್ತು ವೈಭವದ ಕಟ್ಟುಣ ಕಟ್ಟದನೆಂದು ಪನ್ಪೇರೆ ಡಾಕ್ಟರ್ ಎಂ ಮೋಹನ್ ಆಳ್ವೇರು. ಇದರಲ್ಲಿ ಎಷ್ಟು ದೊಡ್ಡ ಮದುವೆಯನ್ನು ಮಾಡ್ಬೋದು. 1200 ಜನ ಕೂತ್ಕೊಳ್ಳುವಂಥ ಒಂದು ಒಳ್ಳೆಯ ಎಕ್ಕೋ ಫ್ರೀ. ಯಾಕೆಂದರೆ ಎಷ್ಟೋ ಸಲ ಇಂಥ ಭವನಗಳನ್ನು ಕಟ್ಟುವಾಗ ಸಭಾಂಗಣವನ್ನು ಕಟ್ಟುವಾಗ ಈ ಎಕ್ಕೋಗೆ ಹೆಚ್ಚು ವಿಶೇಷ ಒತ್ತನ್ನು ಕೊಡದೆ ಎಲ್ಲ ಬಿಲ್ಡಿಂಗ್ ಆದಮೇಲೆ ಒಂದು ಕಾರ್ಯಕ್ರಮ ಮಾಡುವಾಗ ನಮಗೆ ಆ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲಂಥ ಪರಿಸ್ಥಿತಿಗಳೇ ಇವತ್ತು ಸಮಾಜದಲ್ಲಿ ಒಂದು 100ರಲ್ಲಿ 90 ಸಭಾಂಗಣದಲ್ಲಿ ಇರುವಂಥ ಒಂದು ಅವ್ಯವಸ್ಥೆ. ನಾವು ಅದು ಯಾವುದೂ ಆಗಬಾರ್ದು. ಅದಕ್ಕೆ ಎಕ್ಕೋ ಫ್ರೀ ಆಗಿರಬೇಕು ಮತ್ತು ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ತಯಾರಿರಬೇಕು. ಅದಕ್ಕಾಗಿ ಒಳ್ಳೆಯ ಒಂದು ಊಟೋಪಚಾರ ಮಾಡುವಂಥ ಒಂದು 800 ಜನ ಕೂತ್ಕೊಂಡು ಒಟ್ಟಿಗೆ ಒಂದು ಸಾಮೂಹಿಕವಾಗಿ ಒಂದು ಬಳಸಿಕೊಂಡು ಊಟ ಮಾಡುವಂಥ ಒಂದು ಸಭಾಂಗಣ. ಅದಕ್ಕೆ ಬೇಕಾಗುವ ಪ್ರಿಪೇರ್ ಮಾಡಲಿಕ್ಕೆ ಒಂದು 5,000 10,000 ಜನರಿಗೂ ಬೇಕಾದರೆ ಒಂದು ಆಹಾರ ಪ್ರಿಪೇರ್ ಮಾಡುವಂಥ ಜಾಗ. ಇಡೀ ಸ್ವಚ್ಛತಾ ಕ್ರಮಗಳಿಗೆ ಬೇಕಾಗುವ ಎಲ್ಲ ಆಲೋಚನೆ ಮಾಡಿಕೊಂಡು ಆಮೇಲೆ ಸಭಾಂಗಣದಲ್ಲೂ ಕೂಡ ಹಾಗೆ 1,200 ಜನ ಕೂತ್ಕೊಳ್ಳೋ ಜೊತೆ ಕಲಾವಿದನು ಬಹಳ ಮುಖ್ಯ. ಸ್ಟೇಜಿನಲ್ಲಿದ್ದ ಕಲಾವಿದನು ಮುಖ್ಯ. ಆ ಕಲಾವಿದ ಎಲ್ಲ ಕೂತ್ಕೊಂಡವರಿಗೆ ಕಾಣಬೇಕು. ಅದೇ ರೀತಿ ಕಲಾವಿದನಿಗೂ ತಾನು ಪ್ರದರ್ಶನ ಕೊಡುವಾಗ ಎಲ್ಲ ಪ್ರೇಕ್ಷಕ ವರ್ಗ ಕಾಣಬೇಕು. ಈ ರೀತಿಯ ವ್ಯವಸ್ಥೆಯಲ್ಲಿ ಸಭಾಂಗಣವನ್ನು ಮಾಡಿದ್ದು ಅಲ್ಲದೆ ಅದರ ಬದಿಯಲ್ಲಿ 2 ಕಿರು ಅಂದರೆ ಒಂದು 400 ಜನ ಕೂತ್ಕೊಂಡು ಒಂದು ಮಾಡುವಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅಂಥ 2. ಆಮೇಲೆ 250 ಜನ ಕೂತ್ಕೊಂಡು ಇರುವಂಥ ಅದು ಒಂದು ಸಣ್ಣ ಮೀಟಿಂಗ್ ಮಾಡಲಿಕ್ಕೆ ಇದ್ದಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡ್ಬೋದು. ಅಂಥ 250 ಜನ ಕೂತ್ಕೊಳ್ಳುವಂಥ ಪುನಃ ಕಿರು 2 ಸಭಾಂಗಣ, 400 ಜನ ಕೂತ್ಕೊಳ್ಳುವಂಥ 2 ಕಿರು ಸಭಾಂಗಣ, ಒಂದು ಮುಖ್ಯವಾದಂಥ 1,200 ಜನ ಕೂತ್ಕೊಳ್ಳುವಂಥ ದೊಡ್ಡ ಬೃಹತ್ ಆಕಾರದ ಒಂದು ಸಭಾಂಗಣ. ಹೀಗೆ ಇದೆಲ್ಲವನ್ನು ವ್ಯವಸ್ಥೆ ಈಗ ಸದ್ಯದ ಮಟ್ಟಿಗೆ ಮಾಡಿದ್ದೇವೆ. ಈ ಸಲ 17ನೇ ತಾರೀಕಿನ ದಿವಸ ಇದರೊಂದು ಪೂಜೆ ಮಾಡಿ ಇದನ್ನೊಂದು ಸಣ್ಣ ಪ್ರಮಾಣದ ಉದ್ಘಾಟನೆಯನ್ನು ಮಾಡಬೇಕು. ಮುಂದೆ ಇದರಲ್ಲಿ ಈ ತಿಂಗಳು ಎಂಡು ಅಂದರೆ ಫೆಬ್ರವರಿ 28ನೇ ತಾರೀಕಿನ ದಿವಸ ಆ ದಿವಸ
ಇದನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವುದು, ಅದರ ಒಟ್ಟಿಗೆ ಅಮರನಾಥ ಶೆಟ್ಟರ ಪುಣ್ಯಸ್ಮರಣೆಯನ್ನು ಆ ದಿನದಲ್ಲೇ ಮಾಡಿಕೊಳ್ಳುವುದು, ಆಮೇಲೆ ಯಥಾಪ್ರಕಾರವಾಗಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮುಂದೆ ಮಾಡಲಿಕ್ಕೆ ಇದೆ ಎಂಬ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕುಡ್ಲದ ಭಂಡಾರಿ ಬಿಲ್ಡರ್ಸ್ದ ಲಕ್ಷ್ಮೀಶ ಭಂಡಾರಿ ಕುಟುಂಬದಕ್ಕಿನ ನಿಲೆಟ್ ಶನಿವಾರ ಮಲ್ಲಿಕಟ್ಟೆ ಮೈದಾನಡು ಕಟೀಲ್ ಮೇಳಡು ಸೇವರೂಪದ ಆಟ ನಡತನೆ. ಭಂಡಾರಿ ಬಿಲ್ಡರ್ಸ್ ಆಫೀಸ್ ಕಟ್ಟಡದ ಎದುರುಡು ಅಟ್ಟನೆ ಮಲ್ತೀತನ ಪ್ರದರ್ಶನಡು ಮೇಳದಕ್ಲಿ ಶ್ರೀದೇವಿ ಮಹಾತ್ಮೆ ಪ್ರಸಂಗವನ್ನು ಗೊಬ್ಬುದು ತೋಜಾಯರು. ಆಟದ ಒಂಜಿ ಪೊರ್ಲು ಕೆಮರ ಕಣ್ಣೆಡ್ದಿತ್ತೆ ನಿಕ್ಲಿನ ಕಣ್ಣದುಂಬು. ಇತ್ತೆ ಕೊಡೋರ ಮುಖ್ಯಾಂಶಗಳು. ಶಕ್ತಿನಗರಡು ಬಿಲ್ಲವ ಕ್ರಾಂತಿ ಪೊಸ ಸಂಘದ ಉದಿಪನ ಬಲದಾಂತಿನಕ್ಲೆಗೆ ಬಲದಿಂಜವಡು ಒಗ್ಗಟ್ಟು ಸಮಾಜ ದುಂಬರಿಯೋಡು ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್. ಸರ್ಕಾರದ ಯೋಜನೆಗಳ ಬಗ್ಗೆ ಜನಗಳಿಗೆ ಮಾಹಿತಿ ಕೊರಪನ ಕೆಲಸ ಅವಡು ಬಿಲ್ಲವ ಸಂಘ ಅಶೋಕನಗರಡು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಗುರ್ತು ಚೀಟಿಗೆ ಧರ್ಮಗುಪ್ಪುದರ್ ಕೊರಪನ ಕಾರ್ಯಕ್ರಮ ಮೇಯರ್ ದಿವಾಕರ ಪಾಂಡೇಶ್ವರ್. ₹16 ಕೋಟಿ ಖರ್ಚಿಡು ಬೆದ್ರಡು ಸ್ಕೌಟ್ ಅಂಡ್ ಗೈಡ್ಸ್ ಕನ್ನಡ ಭವನ ಫೆಬ್ರವರಿ 28 ಲೋಕಾರ್ಪಣೆ. 21ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನೆಂಪುಗಾದ ಈ ಭವನ ಡಾಕ್ಟರ್ ಎಂ ಮೋಹನ್ ಆಳ್ವೆ. ತುಳುನಾಡ ಭೂತಾರಾಧನೆ. ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಪ್ರಧಾನ
ದೈವ ಮಲರಾಯಿ ಬೊಕ್ಕ ಪರಿವಾರ ದೇವಳ ನೇಮ ಮಲ್ಲಿಕಟ್ಟೆ ಮೈದನಡು ಭಂಡಾರಿ ಬಿಲ್ಡರ್ಸ್ ನಿರಿಟ್ಟು ಕಟೀಲ್ ಮೇಳದ ಶ್ರೀದೇವಿ ಮಹಾತ್ಮೆ ಆಟ ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂ ಒಂದಿಪ್ಪುಲೆ ನಮ್ಮ ಕುಡ್ಲ 24/7 ಸೋಲ್ಮೇಲು.